ವಾಯುಭಾರ ಕುಸಿತದಿಂದಾಗಿ ಗಾಳಿ ಮತ್ತು ಅಲೆಗಳ ಅಬ್ಬರದಿಂದಾಗಿ ಅರಬ್ಬಿ ಸಮುದ್ರ ಪ್ರಕ್ಷುಬ್ಧವಾಗಿದ್ದು, ಮೀನುಗಾರಿಕೆಗೆ ತೆರಳಿದ ಉಡುಪಿ ಕೊಡವೂರಿನ ಸವಿತಾ ಎಂಬುವರ ಮಾಲಕತ್ವದ IND KA02 MM5199 ನೋಂದಣಿ ಸಂಖ್ಯೆಯ ಶ್ರೀ ಕುಲಮಹಾಸ್ತ್ರಿ ಫಿಶರೀಸ್ ಎನ್ನುವಂತಹ ಹೆಸರಿನ ಆಳ ಸಮುದ್ರ ಬೋಟು ಹಾನಿಗೆ ಒಳಗಾಗಿ ಸಮುದ್ರ ಭಾಗದಲ್ಲಿ ಸಿಲುಕಿಕೊಂಡ ಘಟನೆ ನಡೆದಿದೆ. ಸೆಪ್ಟೆಂಬರ್ 5ರಂದು ಬೆಳಗ್ಗಿನ ಜಾವ ಸುಮಾರು 4 ಗಂಟೆಗೆ ತಾಂಡೇಲ ದೇವೇಂದ್ರ ಮಂಜು ಮುಗೇರ, ತೆಂಗಿನಗುಂಡಿ ಹೆಬ್ಬೆ, ಇತರ ಮೀನುಗಾರ ಕಲಾಸಿಗಳಾದ ಧನಂಜಯ ಮುಖೇರ, ಸುಧೀರ್ ಕೃಷ್ಣ ಆಚಾರಿ, ನರಸಿಂಹ ಗೋವಿಂದ ಮುಗೇರ, ನವೀನ ಗೊಂಡ, ನಾಗಪ್ಪ ಮುಗೇರ, ಅನಿಲ್ ಬಾರೋ ಅವರೊಂದಿಗೆ ಮೀನುಗಾರಿಕೆಗಾಗಿ ಬೆಡ್ಕಳ ಕಡೆಗೆ ಹೊರಟಿದ್ರು. ಬೈಂದೂರು ನೇರ ಸುಮಾರು 13 ನಾಟಿಕಲ್ ಮೈಲು ದೂರ ಮೀನುಗಾರಿಕೆಯ ಒಂದು ಟ್ರಾಲ್ ಮುಗಿಸಿ 2ನೇ ಟ್ರಾಲ್ ಹಾಕಿ ಬಲೆಯನ್ನ ಎಳೆದುಕೊಳ್ಳುವಾಗ ಆಕಸ್ಮಿಕವಾಗಿ ಬೋಟಿನ ಫ್ಯಾನಿಗೆ ಬಲೆ ಬಿದ್ದು ಇಂಜಿನ್ ಸ್ಥಗಿತಗೊಂಡಿದೆ. ಬಳಿಕ ಇನ್ನೊಂದು ಅನಿತಾ ಸುಂದರ ಮಾಲಕತ್ವದ ಸಾಯಿ ಸಾಗರ್ ಬೋಟ್ ಅನ್ನ ಸಹಾಯಕ್ಕೆ ಕರೆದು ಫ್ಯಾನಿಗೆ ಸಿಲುಕಿದ್ದ ಬಲೆಯನ್ನ ತೆಗೆಯಲು ಪ್ರಯತ್ನ ಪಟ್ಟರೂ ಕೂಡ ವಿಫಲವಾದಾಗ ಆ ಬೋಟ್ ಅನ್ನ ಹತ್ತಿರದ ತೆಂಗಿನಗುಂಡಿ ಬಂದರಿಗೆ ಹಗ್ಗ ಕಟ್ಟಿ ಎಳೆದುಕೊಂಡು ಬರುವಾಗ ಬಂದರಿನ ಅಳಿವೆಯಲ್ಲಿ ಸಂಜೆ ಸುಮಾರು 6 ಗಂಟೆಗೆ ಹಗ್ಗ ತುಂಡಾಗಿ ಬೋಟು ನಿಯಂತ್ರಣ ತಪ್ಪಿ ಕಲ್ಲಿಗೆ ಬಡಿಯಿತು. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕಲ್ಲಿನ ಮೇಲಿನಿಂದ ಬೋಟ್ ಅನ್ನ ಎಳೆಯಲು ಸಾಧ್ಯ ಆಗಲಿಲ್ಲ. ಬೋಟು ಹಾನಿಗೊಂಡು ಸುಮಾರು 60 ಲಕ್ಷ ರೂಪಾಯಿ ನಷ್ಟ ಆಗಿದೆ. ಬೋಟಿಗೆ ಉಂಟಾಗಿರುವಂತಹ ಹಾನಿಯನ್ನ ತನಗೆ ಪಾವತಿಸಬೇಕು ಅಂತ ಬಡ್ಕಳದ ಮೀನುಗಾರಿಕಾ ಸಹಾಯಕ ನಿರ್ದೇಶಕರಿಗೆ ಬೋಟಿನ ಮಾಲಕಿ ಸವಿತಾ ಮನವಿ ಸಲ್ಲಿಸಿದ್ದಾರೆ.